ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ ಇಬ್ಬರು ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾ ಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ, ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ, ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ ಒಂದ್ ನಿಮಿಷ ಸರ್, ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ, ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ, ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು, ಆಯ್ತು ಬಿಡೋಣ, ಕೈ ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು, ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳಿ. ಸ್ಟೇಷನ್ ಬಂದ್ರೆ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾಯ್ತು ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋಕೆ ಇದು ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ, ನಿಮ್ ಹೆಸರು ಹೇಳ್ಬೇಕು. ನಿಮ್ ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಆಗಿದೆ. ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜ್ ರೋಷನ್ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ, ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಬರಲ್ಲ ಬಿಡೋಣ, ಎಲ್ಲ ಹೋಗ್ತೀವಿ. ಅಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದು ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಬ್ರಾಂಚ್ ಇದು ಕಾನ್ಸ್ಟೇಬಲ್ ಹೌದು. ಸಂಸ್ಥೆ ಮೇಲೆ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ. 100 200 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು?
ಲಂಚ ಯಾಕೆ ಕೊಡ್ತಿದ್ಯಲ್ಲ? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ಏನು ಕೇಳಲ್ವಲ್ಲ? ತೆರಿಗೆ ಕಟ್ಟಿ ದುಡ್ಡು ಮಾತ್ರ ಕೇಳೋದು. ನೋಡಿ ಸರ್, ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು ಹೊಡಿತಾ ಇದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್, ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ, ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ, ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಒಳ್ಳೆ ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆ ಅವರಲ್ಲ, ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಸರ್ ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ಪೆಟ್ರೋಲ್ ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್, ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ವಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವಿನ್ನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಡ್ಡಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾತ್ರ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ನೀವೇ